ಪಲಕಾಯಿ ಬೋಡ ಸುಕ್ಕ ಮಾಡಿ ತಿನ್ನುವುದು. ಕಾಪಿ ಮತ್ತು ಇದು ಉಪ್ಪಡಚ್ಚಿನ ಸುಕ್ಕ. ಇತ್ತನೆ ಬಿಚ್ಚಾವ ನಾವೇನು ಉಪ್ಪು ಹಾಕಿ ಅದರ ತೊಲೆಯನ್ನು ತೆಗೆದು ಉಪ್ಪು ಹಾಕಿಡುವುದು. ಅದನ್ನು ಪದಾರ್ಥ ಸುಕ್ಕ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಉಪ್ಪಡಚ್ಚಿಲಿಗೆ ಸರಿಯಾಗಿದೆ. ಇದು ಕೂಡ ನಮ್ಮೊಟ್ಟಿಗೆ ಬಂದಿದೆ ಪಲಕಾಯಿ ತಿನ್ಲಿಕ್ಕೆ. ಇದನ್ನು ತೆಗೆಯಬೇಕು. ಆಗ ಅದರ ಹಲಸಿನ ಹಣ್ಣಿನ ತೊಲೆ ತೆಗೆಯಲಿಕ್ಕೆ ಒಂದು ಫಾಸ್ಟಾಗಿ ಬರುತ್ತೆ. ಪಲಕಾಯಿ ಬೋಡ ಇದರಲ್ಲಿ ಹಾಕ್ಲಿಕ್ಕೆ ಅದ್ರದ್ದೆಲ್ಲ ಅಂತ ಹೇಳ್ತಾರೆ ಸೊಳೆನಾ ಸೊಳ್ಳೆ ತೆಗೆಯೋದು ಮನೆ ಇದ್ರದ್ದು ಸೊಳ್ಳೆ ತೆಗೆದು ಇದಕ್ಕೆ ಹಾಕ್ಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಇದರಲ್ಲಿ ಹಪ್ಪಳ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟೇ ಹದದಲ್ಲಿ ಹಣ್ಣಾಗಿರ್ಬೇಕು, ಇಲ್ಲಾಂದ್ರೆ ತುಂಬ ಹಣ್ಣಲ್ಲ, ಸ್ವಲ್ಪ ಕಾಯಿ ಹಣ್ಣು. ಇದು ಹಪ್ಪಳ ಒಳ್ಳೆದಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿ ಹಾಕ್ತೇವೆ. ತುಳುವೆ ಹಣ್ಣಿನ ಹಲಸಿನ ಹಣ್ಣು. ತುಳುವೆ ಅಂದರೆ ಇದು ಈಸಿಯಾಗಿ ತೊಲೆ ಎಲ್ಲ ಬರುತ್ತೆ ಅಂತ ತೊಳೆ ಎಲ್ಲ ತೆಗೆದು ಇದಕ್ಕೆ ಹಾಕ್ತಾ ಇದ್ದಾರೆ. ಇದು ಎಷ್ಟು ವರ್ಷ ಇಟ್ರು ಹಾಳಾಗಲ್ಲ. ಇದಕ್ಕೆ ತುಳುವಿನಲ್ಲಿ ಗಡಿ ಹೇಳ್ತಾರೆ. ಇದರ ಹಪ್ಪಳ ಕೂಡ ಮಾಡಲಿಕ್ಕೆ ಆಗ್ತದೆ. ಇದನ್ನು ಸುಕ್ಕ ಮಾಡಿ ತಿನ್ನುವುದು. ಕಾಪಿ ಮತ್ತು ಇದು ಉಪ್ಪಡಚ್ಚಿನ ಸುಕ್ಕ. ಊಟ ಬೇಕಿಂತಿಲ್ಲ. ಹೀಗೆಲ್ಲ ಹಾಕಿ ಮತ್ತೆ ಕ್ಲೀನ್ ಮಾಡಲಿಕ್ಕೆ ಉಂಟು. ಇದನ್ನೆಲ್ಲ ತೆಗಿಬೇಕು. ತೆಗೆದು ಇದರ ಒಳಗೆ ಇದುಂಟಲ್ಲ ಬೀಜ, ಪೆಲತರಿ, ತುಳುವಿನಲ್ಲಿ ಪೆಲತರಿ ಎನ್ನುವುದು, ಕನ್ನಡದಲ್ಲಿ ಹಲಸಿನ ಬೀಜ. ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಅವಳಿಗೂ ತಿನ್ನುವುದು ಅವಳಿಗೆ ಗೊತ್ತಿಲ್ಲ. ತೊಳೆ ತೆಗೆದಾದ ನಂತರ ಇದನ್ನು ಪದಾರ್ಥ ಮಾಡ್ತಾರೆ. ಅದರ ತೆಗೆಯೋದಿಲ್ಲ. ಪೊಳ್ಳು
ಇದನ್ನು ಉಪ್ಪಿನೀರಿನಲ್ಲಿ ಹಾಕ್ತಾರೆ, ಹಾಕಿ ಚಟ್ನಿ ಗಡಿಯುವುದು. ಬೆಳಕೈದ ಪಾಸಿ ಉಪ್ಪು ನೀರಲ್ಲೇ ಹಾಕುದು, ಇದೆಲ್ಲ ಇದು ತೆಗಿಬೇಕು. ಹೀಗೆ ತೆಗಿಬೇಕು. ಬರನಿದ್ರೆ ಒಳ್ಳೇದು. ನಾವಿಲ್ಲಿ ಪ್ಲಾಸ್ಟಿಕ್ ತಗೊಂಡಿದ್ದೇವೆ, ಪ್ಲಾಸ್ಟಿಕ್ ದೊಡ್ಡ ಬಾಟ್ಲು. ಮತ್ತೆ ಇದು ಉಪ್ಪು, ಕಲ್ಲುಪ್ಪು. ತುಳುಟು ಪಚ್ಚಿಲು ನೀರಂತ ಸಹ ಹಾಕ್ಲಿಕ್ಕಿಲ್ಲ, ಅದೇ ನೀರಾಗುತ್ತೆ. ಇಷ್ಟು ದಿನದ ನಂತರ ನಾವು ಪದಾರ್ಥಕ್ಕೆ ತೆಗಿಬಹುದು. 1 ತಿಂಗಳಾದ ಮೇಲೆ ತೆಗೆಯುವುದು. ತೂಕ ಮಾಡಬೇಕು. ಎಷ್ಟು ಹಾಳಾಗ್ತದೆ ಇದು? ಎಷ್ಟು ವರ್ಷ ಇಟ್ಟರೆ ಹಾಳಾಗುದಿಲ್ಲ. 1 ವರ್ಷ ಕಳೆದವರು ಹಾಳಾಗುದಿಲ್ಲ. ಇದು ಹಾಗೆ ಇರ್ತದೆ. ಮತ್ತೆ ಸ್ವಲ್ಪ ಗಟ್ಟಿ. ಅದನ್ನು ಮತ್ತೆ ಉಂಡ್ಲುಕ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೆಳ್ತಿಗೆ ಹಾಕಿ ಕಡೆದು ಉಂಡ್ಲುಕ ಮಾಡೋದು. ಇಷ್ಟ ಆಯ್ತು. ಇನ್ನು ಸಹ ಉಂಟು, ಇನ್ನು ಬೇರೆ ಬೇರೆ ಡಬ್ಬೆಗಳಲ್ಲಿ ಹಾಕು. ಭರಣಿಯಲ್ಲಿ ಹಾಕಿದ್ರೆ ಒಳ್ಳೆಯದು. ಇದನ್ನು ಉಪ್ಪಿನಿಂದ ತೆಗೆದು ಸ್ವಲ್ಪ ಉಪ್ಪು ಹೋದ ನಂತರ ಇದಕ್ಕೆ ಸ್ವಲ್ಪ ಬೆಳ್ತಿಗೆ ಹಾಕಿ ಅದನ್ನು ರುಬ್ಬಿ ಉಣ್ಲುಕ ಮಾಡಬಹುದು ಎಣ್ಣೆ ಇಟ್ಟು. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.